ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೋದಲ್ಲೆಲ್ಲ ಕಪ್ಪು ಬಾವುಟ ಹಿಡಿಯುವುದಾಗಿ ಜಿಲ್ಲಾ ಕಾಂಗ್ರೆಸ್ನ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆಯ ಅಧ್ಯಕ್ಷ ಶುಭೋದಯ ಆಳ್ವ ಎಚ್ಚರಿಕೆಯನ್ನ ನೀಡಿದ್ರು. ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅವಹೇಳನಕಾರಿ ಭಾಷೆಯನ್ನ ಬಳಸುವ ಮೂಲಕ ನಳಿನ್ ಕುಮಾರ್ ನೀಚ ನಾಲಿಗೆಯನ್ನ ಹರಿಯಬಿಟ್ಟಿದ್ದಾರೆ. ಡ್ರಗ್ಸ್ ತೆಗೆದುಕೊಂಡೇ ಚುನಾವಣಾ ಪ್ರಚಾರ ನಡೆಸುವಂತೆ ಕಾಣುತ್ತಿದೆ. ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸುವುದು ಇವರ ದಂಧೆಯಾಗಿದೆ. ಅವರು ಮತ್ತೆ ಆರ್ಎಸ್ಎಸ್ ಶಾಖೆಗೆ ಹೋಗಿ ಸಂಸ್ಕೃತಿಯನ್ನ ಕಲಿಯಲಿ ಎಂದು ಟೀಕಿಸಿದರು. ಕರಾವಳಿಯಲ್ಲಿ ಸಂಸದರಾಗಿದ್ದ ಶ್ರೀನಿವಾಸ್ ಮಲ್ಯ, ಜನಾರ್ದನ ಪೂಜಾರಿ, ವೀರಪ್ಪ ಮೊಯ್ಲಿ, ಆಸ್ಕರ್ ಫರ್ನಾಂಡಿಸ್ ಜಿಲ್ಲೆಗೆ ಅನೇಕ ಯೋಜನೆಗಳು, ಕೈಗಾರಿಕೆಗಳನ್ನು ತಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಆದರೆ 3 ಸಲ ಎಂಪಿಯಾಗಿದ್ದ ನಳಿನ್ ಕುಮಾರ್ ಕೊಡುಗೆ ಏನು? ಯಾವ ಜನಪರ ಯೋಜನೆಗಳನ್ನು ತಂದಿದ್ದಾರೆ ಎಂದು ಶುಭೋದಯ ಆಳ್ವ ಪ್ರಶ್ನಿಸಿದರು. ನಳಿನ್ ಕುಮಾರ್ ಯಾವ ಬಿಲ್ಡಿಂಗ್ ಕಟ್ಟಿದ್ದಾರೆ ಗೊತ್ತಿದೆ. ಬೆಂಗಳೂರಿನ ಆನಂದರಾವ್ ಸರ್ಕಲ್ನಲ್ಲಿ ಏನು ಮಾಡುತ್ತಿದ್ರು ಗೊತ್ತಿದೆ. ಸಮಯ ಬಂದಾಗ ಬಹಿರಂಗಗೊಳಿಸುತ್ತೇವೆ. ಜನರಿಗೆ ಅವರ ಅನೈತಿಕ ವ್ಯವಹಾರಗಳನ್ನು ತಿಳಿಸುತ್ತೇವೆ ಎಂದು ಎಚ್ಚರಿಸಿದರು. ರಾಷ್ಟ್ರೀಯ ನಾಯಕರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದಂತಹ ನಮ್ಮ ಸಂಸದರು, ನಮ್ಮ ಸುಶಿಕ್ಷಿತ ಜಿಲ್ಲೆ, ನಮ್ಮ ಏನು ಬುದ್ಧಿವಂತರ ಜಿಲ್ಲೆ ಅಂತ ಏನು ಹೇಳ್ತೀವಿ ನಾವು, ಅಂತ ಜಿಲ್ಲೆಯ ಒಬ್ಬರು ಸಂಸದರು ಈ ರಾಜ್ಯದ ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯಾಧ್ಯಕ್ಷರು ಇಡೀ ರಾಜ್ಯದ ರಾಜಕೀಯದವರನ್ನೇ ಅಯೋಗ್ಯರನ್ನಾಗಿ ಮಾಡಿದಂತಹ ಈ ಮನುಷ್ಯ, ಇವರಿಗೆ ನಾಲಿಗೆಯಲ್ಲಿ ಇವರ ನೀಚ ನಾಲಿಗೆಯನ್ನ ಇಲೆಕ್ಷನ್ ಬಂದಾಗ ಎಲ್ಲ ಹರಿಯಬಿಡ್ತಾರೆ. ಇವರ ಬಗ್ಗೆ ಇವರು ಏನಂತ ಹೇಳ್ಕೊಂಡಿದ್ದಾರೆ, ಇವರು ನಮ್ಮ ಕಟೀಲ್ನ ಕ್ಷೇತ್ರದ ಮಹಾಮಾತೆ ತಾಯಿಯ ಹೆಸರನ್ನು ಹಾಕೊಂಡು ಕುಂಜಾಡಿಯ ಈ ನಳಿನ್ ಕುಮಾರ್ ಕಟೀಲು ಅಂತ ಹೇಳಿ ಅವರ ನಮ್ಮ ಕ್ಷೇತ್ರ, ಪವಿತ್ರ ಕ್ಷೇತ್ರ ಆದಂತಹ ಕಟೀಲ್ ಕ್ಷೇತ್ರಕ್ಕೆ ಅಗೌರವವನ್ನು ತೋರಿಸ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಅನೇಕ ಜನಾರ್ದನ ಪೂಜಾರಿ ಅಂತವರು ವೀರಪ್ಪ ಮೊಯ್ಲಿಯವರ ಮುಖ್ಯಮಂತ್ರಿ ಆಗಿದ್ರು, ಅನೇಕ ಕೆಲಸವನ್ನು ಮಾಡಿದ್ದಾರೆ. ಆಸ್ಕರ್ ಫೆರ್ನಾಂಡಿಸ್ ಅವರಂತಹ ಸಜ್ಜನ ರಾಜಕಾರಣಿ ಇದ್ದರು. US ಮಲ್ಯರ್ ಅಂತವರು ನಮ್ಮ ಜಿಲ್ಲೆಯನ್ನು ಕಟ್ಟಿದವರು. ಏನು ಕಟ್ಟಿದ್ದಾರೆ ಇವರು? ನಳಿನ್ ಕುಮಾರ್ ಅವರು 3 ಬಾರಿ ಸಂಸದರಾಗಿದ್ದರಲ್ಲ, ಏನು ಕಟ್ಟಿದ್ರು? ನೋಡ್ತಾ ಇದ್ದೇವೆ, ನಿಮ್ಗೆಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಗೊತ್ತಿದೆ ಏನು ಇವರೆಲ್ಲ ಕಟ್ಟಿದ್ದಾರೆ ಅಂತ ಹೇಳಿ. ನಮ್ಮ ಮಂಗಳೂರಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಯಾವುದು ಬಿಲ್ಡಿಂಗ್ ಎಲ್ಲ ಕಟ್ಟಿದ್ದಾರೆ. ಇವರ ತೇಜೋವಧೆ ಮಾಡಬೇಕಾದ್ರೆ ನಮಗೆ ಗೊತ್ತಿದೆ, ನಾವು ಮಾಡ್ಲಿಕ್ಕೆ ಹೋಗುದಿಲ್ಲ ಅಷ್ಟೇ. ಇವರು ಬೆಂಗಳೂರಿನಲ್ಲಿ ಆನಂದರಾವ್ ಸರ್ಕಲ್ ಅಲ್ಲಿ ಏನ್ ಮಾಡ್ತಾ ಇದ್ರು ಅಂತ ನಾವು ಹೇಳ್ತೇವೆ. ಇವರ ಜನ್ಮ ಜಾಲಾಡ್ಬಿಡ್ತೇವೆ ನಾವು. ಕಾಂಗ್ರೆಸ್ ಮುಖಂಡರಾದ ನೀರಜ್ ಪಾಲ್, ಗಣೇಶ್ ಪೂಜಾರಿ, ಟಿಕೆ ಸುಧೀರ್, ಯೋಗೇಶ್ ಕುಮಾರ್ ಈ ವೇಳೆ ಹಾಜರಿದ್ದರು.